Annagala Ganu Patu Grant. ಒಲಾಯ್ಕುಂಟು ಅಮ್ಮ ಬೇಕಾ ಪಪ್ಪ ಬೇಕಾ? ಪಪ್ಪ ಬೇಕಾ, ಅಮ್ಮ ಬೇಡವಾ? ಮಗಳಾದ್ರೂ ಹೇಳಿದ್ಲಪ್ಪ ತೀರಾ ಚಂದಾಗಿದೆ ಅಂತ. ಅಮ್ಮ ಬೇಡ? ಯಾಕೆ ಬೇಡ? ಯಾಕೆ? ಅಮ್ಮ ಬೇಕು. ಪಪ್ಪ ಇದ್ದಾನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ಒಂದು ವ್ಲಾಗ್ ಮಾಡ್ತಾ ಇದ್ದೇನೆ. ಏನು ಅಂತ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರ್ಬೋದು. ಆಕ್ಚುಲಿ ಇವತ್ತು ಶಶಿ ಅಣ್ಣ ಅಂತ ನಮ್ಮ ವ್ಲಾಗ್ ಅಲ್ಲಿ ನೋಡಿರ್ಬೋದು ನೀವು. ಸೊ ಅವರಿಗೆ ಸಮ್ಮನ ಎಂತ ಹೇಳೋದಕ್ಕೆ, ಅವರಿಗೊಂದು ಊಟ ಬಡಿಸುವಂತ ಕಾರ್ಯಕ್ರಮ ಉಂಟು. ಸೊ ಹಾಗಾಗಿ ಅದಕ್ಕೆಲ್ಲ ಪ್ರಿಪರೇಷನ್ ಆಗ್ತಾ ಇದೆ. ಅವರು ಬರುವ ನಂತರದ ವಿಡಿಯೋ ಒಂದು ತುಳು ಬ್ಲಾಗ್ ಅಲ್ಲಿ ಹೋಗ್ಬೋದು, ಹೇಳಿಕ್ ಆಗೋದಿಲ್ಲ. ಒಂದು ಕನ್ನಡ ಬ್ಲಾಗ್ ಅಲ್ಲಿ ಕೂಡ ಹೋಗ್ಲಿಕ್ಕೆ ಸಾಕು. ನೋಡುವ ಏನಾಗುತ್ತೆ ಅಂತ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೇನೆ ವಿಜಯ್ ಕವಿತಾ ಟಾಪ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡುವಾಗ ಪ್ರತಿ ಸಲ ಕೂಡ ಹೇಳ್ತೇನೆ, ನಮ್ಮ ಮನೆಯಲ್ಲಿ ಅಮ್ಮ ಮಾಡುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಶಾಂಪೂ ಇದು ಡ್ಯಾಂಡ್ರಫ್, ಲಾಂಗ್ ಹೇರ್, ಥಿಕ್ ಹೇರ್, ಬ್ಲಾಕ್ ಹೇರ್, ಶೈನ್ ಹೇರ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೂ ಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಫೋನ್ ನಂಬರ್ ಉಂಟು, ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಅಮ್ಮೇರ್ ವರ್ಸಸ್ ಮಗಳು. ಹಾಯ್ ಲಚ್ಚು ಮಗ, ಎಂತ ತಿನ್ನುದು? ಎಂತ ತಿನ್ನುದು? ಯಾರು ಕೊಡುದು? ಯಾರು ಕೊಟ್ಟದ್ದು? ಪಪ್ಪವಾ? ಥ್ಯಾಂಕ್ ಯು ಹೇಳು. ಥ್ಯಾಂಕು. ಮತ್ತೆ ವಿಶೇಷ? ಬ್ಲ್ಯಾಕ್ ಟೈಗರ್. ಹಾ, ಕರಡಿ. ರಾಚು, ಮತ್ತೆ ವಿಶೇಷ? ವಿಶೇಷ ಎಂತ ಇಲ್ಲ, ಎಂತ ಇಲ್ಲ ಅಂತ ಹೇಳ್ಬೇಕು. ಎಂತ ಇಲ್ಲ, ನಾನ್ ಸೌಖ್ಯ. ನೀನು? ಸೌಖ್ಯ. ಹಾ, ಸೌಖ್ಯವಾ? ಮತ್ತೆ ಇನ್ನು ಟೀಚರ್ ಎಲ್ಲಿದ್ದಾರೆ? ಟೀಚರ್ ಎಲ್ಲಿದ್ದಾರೆ? ಹೋಗಿದ್ದಾರೆ. ಲಚ್ಚು ನನಗೆ ಉಂಟಾ? ಅಮ್ಮನಿಗೆ? ಲಚ್ಚು ಅಮ್ಮನಿಗೆ? ಲಚ್ಚು ಅಮ್ಮನಿಗಿಲ್ಲವಾ? ಅಮ್ಮನಿಗೆ ಒಳಗೆ ಉಂಟು ಬನ್ನಿ, ಒಳಗೆ ಉಂಟು ಬನ್ನಿ, ಒಳಗುಂಟು. ಹಾ, ಹೌದಾ? ನಿನಗೆ ಕೊಕ್ಕ ಇಷ್ಟವಾ? ಇಷ್ಟವಾ ನಿಂಗೆ ಕೊಕ್ಕ? ಹೌದಾ? ಅಮ್ಮನಿಗೆ ಉಂಟಾ? ಕೊಡು ಅಮ್ಮನಿಗೆ. ಅಮ್ಮನಿಗೆ ಅಮ್ಮನಿಗೆ ಉಂಟಾ ಮಗ? ಲಚ್ಚು ಮಗ, ಅಮ್ಮನಿಗೆ ಉಂಟಾ? ನಿಂಗೆ ಪಪ್ಪ ಬೇಕಾ ಅಮ್ಮ ಬೇಕಾ? ಅಮ್ಮ ಬೇಕಾ ಪಪ್ಪ ಬೇಕಾ? ಪಪ್ಪ ಬೇಕಾ? ಅಮ್ಮ ಬೇಡವಾ? ಅಮ್ಮ ಬೇಡವಾ? ಅಮ್ಮ ಪಾಪಲ್ಲ. ಏ ನಾಟಕನೇ ನಾಟಕ. ಅಮ್ಮ ಬೇಡವಾ? ಲಚ್ಚು ಅಮ್ಮ ಬೇಡವಾ? ಬಾ ಹೋಗ. ಒಂದು ಹುಡುಗಿ ಒಟ್ಟಿಗೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿದ್ದಾನೆ ಮಂಗ. ಯಾರಂತ ಬೇಡ. ಒಂದೆಲ್ಲ ಇವನು ತುಂಬಾ ಕಾಲಲ್ಲಿ ಮಾತಾಡ್ತಿರ್ತಾನೆ. ಎಲ್ಲರಿಗೆ ಪರಿಚಯ ಮಾಡಿ ಕೊಡ್ತಿದ್ದಾರೆ ನನ್ನ ಮಗಳು. ಅವಳು ಸಹಾಯ ಮಾಡಿ ಜಾನಕಿ ಲಚ್ಚು ಲಚ್ಚು ಎಷ್ಟು ಮಾರ್ರೆ ಬಾ. ದಿನಕ್ಕೊಂದೊಂದು ಕಾಲ್, ವಿಡಿಯೋ ಕಾಲ್.
ಮಂಗೆ ಮಾಡುದಾಯ್ತಾ, ಮಂಗೆ ಮಾಡುದವನು ಮಾತಾಡಿ ಮದುವೆ ಆತದ ಸಚಿನ್ ಮಾಮ ಜೋರತ್ತ ಮಗ. ಲಚ್ಚು ಲಚ್ಚು ಸಚಿನ್ ಮಾಮ ಜೋರಲ್ಲ. ಹಾಯ್ ಲಚ್ಚು. ಗುರುಬಾಯ್ ಮಾರುದು ಎಂತ. ಸಚಿನ್ ಮಾಮ ಎಲ್ಲಿದ್ದಾನೆ, ಸಚಿನ್ ಮಾಮ ಎಲ್ಲಿದ್ದಾನೆ, ಒಂದು ಮಾಡಿದ್ರೆ ಮತ್ತೆ ಆಗಿ. ಸಚಿನ್ ಮಾಮ ಎಲ್ಲಿದ್ದಾನೆ ಮಗ, ಸಚಿನ್ ಮಾಮ ಎಲ್ಲಿದ್ದಾನೆ, ಎಲ್ಲಿದ್ದಾನೆ ಸಚಿನ್ ಮಾಮ. ರೆಡಿ 1 2 3 ಸ್ಟಾರ್ಟ್. ಅವ ನೋಡಿ ಬಿದ್ದುಕೊಂಡದು, ಗುಂಡಿಯಲ್ಲಿ ಬಿಸಿ. ಬಾಯ್. ಹೇಗುಂಟು ಸೀರಾ? ನಾನ್ ಮಾಡಿದ್ದೆ ಸಸ್ಯ ನನಗೆ ಮುಂಚೆ ಇವರ ತಿಂದ್ರಲ್ಲ. ಎಂತ ಮಗ ಲಚ್ಚು ತರ್ಬೇಕಾ? ಬೇಕಾ ಸೀರಾ? ಅಮ್ಮನ ಸೀರಾ ಅವಳಿಗೆ ತುಂಬಾ ಇಷ್ಟ ಆಯ್ತಾ, ಹಾಗೆ ನೋಡಿ ವಾಪಸ್ ಬೇಕು ಅಂತ ಕೇಳಿ ಖಾಲಿ ಕಣಪ್ಪ ಸೀರಾ. ಚಂದ ಉಂಟು. ಎಂತ ಚಂದ ಉಂಟು, ಅಮ್ಮ ಮಾಡಿದಲ್ಲ, ಅಮ್ಮ ಮಾಡಿದಲ್ಲ ಚಂದ ಉಂಟು. ಅಮ್ಮನಿಗೆ ಹೇಳು ಥ್ಯಾಂಕ್ ಯು ಅಂತ. ಥ್ಯಾಂಕ್ ಯು ಹೇಳು ಅಮ್ಮನಿಗೆ. ಥ್ಯಾಂಕ್ ಯು. ಚಂದಾಗಿದೆ ಅಮ್ಮ ಅಂತ ಹೇಳು. ಚಂದಾಗಿದಾ? ಗುಡ್ 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 ಲಚ್ಚು. ಮಗಳಾದ್ರೂ ಹೇಳಿದ್ಲಪ್ಪ ತೀರಾ ಚಂದಾಗಿದೆ ಅಂತ. ಗುರಾಯಿಸುದು ನೋಡಿ. ಕರೆಂಚಿನ ಸೊಲ್ಲಾರು ಕೂಡ ಎಂತದ ಖಾಲಿಯಾ? ಊಟಕ್ಕೆ ಗೊತ್ತಿದ್ದಾನೆ ಅವನಿಗೆ, ಯಾರು ಸಹ ಊಟ ಹಾಕ್ಲಿಲ್ಲ. ಹಾಯ್ ಬಾಬೆ. ಅವನನ್ನು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಇವಳು. ಟಾಟಾ ಬಾಯ್. ಒಪ್ಪನಿ ದೂರ ದೂರ. ಬಾಯ್ ಮಗ. ಅಮ್ಮ ಬೇಡವಾ? ಅಮ್ಮ ಬೇಡ? ಯಾಕೆ ಬೇಡ? ಯಾಕೆ? ಅಮ್ಮ ಬೇಕು. ಪಪ್ಪ ಇದ್ದಾರಲ್ಲ ಹಾಗೆ ಅಲ್ಲ. ಪ್ಯಾಂಪರ್ಸ್ ಪ್ಯಾಂಪರ್ಸ್ ಹೋದ್ರು. ಬಂದ್ರು ಬಂದ್ರು ಅಮ್ಮೇರ ಮಗಳು.
తీసుకోలే పప్ప లచ్చమ్మ ఇరిపోదు బలి పోదు అప్ప లాలిపాప్ ఉండు ಜಾಗ್ರತೆ ಪಂಡಿ ಪಪ್ಪ ಪೋದು ಫೋನ್ ಅಂತ ಐಕಾಲ ಗೊತ್ತಾವು ನಿಕ್ ಗೊತ್ತಾವುಂಡ ದೊಡ್ಡಲ ಇಜ್ಜೇರು ಜಾಗ್ರತೆ ಅಜ್ಜಾನ ಮಲ್ಲೆ ಮಗ ಪಡಿಕೆ ಹಾರ್ಕೊಂಡೆ ಬೇಗ ಲಕ್ಕದಲ್ಲೇ ತುಂದುಕೊಲೆ ಮೈಪಲೆ ಅಜ್ಜೇರೇನು ಅಡಿಕೆರಿ ಮೀಪ మనసు కొడుతుంది తీరదిందాలు ఆయన కూడా వచ్చి మనసు అది కొరలు అవి ఇత కైట దిక్కేక ఉంది పచ్చడి నుంచి జాగ్రత్త పప్ప పోదు ఫోన్ అత్త పోదు ఫోన్ అంతలే పల్లె పోదు అవి వెళ్ళదిల్ని జాగ్రత్త పల్లె సరే టాటా అన్నగల గాను పత్తుడు కొడుకాండి అల్లమని దాయితే పప్పది తోడుతున్నా ఉంచిన ఇంకో బోర్డు కైట్ పోతుంది అది ఎక్కడ దుమ్ముడు పోపత్త కన్నడ అవే పుగ్గి బాండు తూర్లు ఇంకా అవి అక్కడ బాగా ಐಕ್ಯಾನ್ ಸೀದಾ ಹೋದ ಅವನು ಹೋದ ಉಂಟಿದ್ದೀನಿ ನಾನು ನೆನಪಾತದ ನನಗೆ ದುಡ್ಡು ಇದ್ದು ನಾಪುಗ ಹೆಂಗೆ ದಾನ್ನಪ್ಪ ನಿಗ್ಲೊಟ್ಟಿಗೆ ಪೋಣ ದುಡ್ಡು ಕನ ಏರ್ನೆ ಮಾಡತ್ತವನೆ ಇಚ್ಚಿಲ್ಲ ಚಿಲ್ಲರೆ ಕಡೆ 5 10 ರೂಪಾಯಿ ತೆಗ್ತೀನಿ ಒಟ್ಟೆದು ಎತ್ತುಕೊಪ್ಪರು ದೊಡ್ಡವಾ ನೀ ಪದಂಡು ಬಾಯ್ ಮಾಡಿ వంగ ಜಾಗ್ರತೆ ಹೋದ್ ಫೋನ್ ಅಂತಲೇ ಜಾಗ್ರತೆ ಒಪ್ಪು ಡೈರೆಕ್ಷನ್ 4 ವರ್ಷ ಅಂದ ಆದ್ದು ಸಾದಿ ಒಲೆಂದು ಗೊತ್ತಿದ್ದೀನಿ ಲಚ್ಚು ಬಾಯ್ ಮತ್ತೆ ವಿಶೇಷ ಎಂತ ಇಲ್ಲ ಅಂತ ಹೇಳ್ಬೇಕು. ಎಂತ ಇವತ್ತೆಂತ ಗಮ್ಮತ್? ಎಂತ ದೊಡ್ಡನ ಹತ್ರ ಕೇಳಿ ಎಂತ ಗಮ್ಮತ್ ಅಂತ. ಬಾಯ್ ಮಾಡು. ಶ್ರೀಮಂತ ಒಂದು ಸತ್ಯನಾರಾಯಣ ಶ್ರೀಮಂತ ಹಾಗೆ ಸಮ್ಮಣ